ಕರೋನಾ ಎರಡನೇ ಅಲೆಯ ಬಳಿಕ ಚಿತ್ರಮಂದಿರಗಳು ತೆರೆದುಕೊಂಡಿದೆ. ಒಂದಿಷ್ಟು ಚಿತ್ರಮಂದಿರಗಳು ತನ್ನ ಪ್ರದರ್ಶನವನ್ನು ಆರಂಭಿಸಿದ್ರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಬೀಗ ತೆರೆಯುವ ಹಂತದಲ್ಲಿದೆ. ಹೀಗೆ ಪ್ರದರ್ಶನ ಆರಂಭಿಸಿದ ಚಿತ್ರಮಂದಿರಗಳಲ್ಲಿ ಬಹುಪಾಲು ಡಿ ಬಾಸ್ನ ಚಿತ್ರಗಳೇ ತೆರೆ ಕಾಣ್ತಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಂತೂ ಚಿತ್ರಮಂದಿರ ರಿಓಪನ್ ಆದ ಮೊದಲನೇ ವಾರಕ್ಕೆ ರಾಬರ್ಟ್ ಎಂಟ್ರಿ ಕೊಟ್ಟಿದ್ದ. ಹಾಗೆ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳು ಕೂಡ ಇದನ್ನೇ ಅನುಸರಿಸಿದ್ದವು. ಆದರೆ ಪ್ರಸ್ತುತ ಒಂದೊಂದು ಚಿತ್ರಮಂದಿರಗಳು ತೆರೆಯುತ್ತಿದ್ದು ಇದರಲ್ಲೂ ರಾಬರ್ಟ್ ಅಬ್ಬರಿಸುತ್ತಿದೆ. ಹೌದು, ಕಳೆದ ಒಂದಿಷ್ಟು ಎಪಿಸೋಡ್ಗಳಲ್ಲಿ ರಾಬರ್ಟ್ ಎಲ್ಲೆಲ್ಲಿ ರಿಲೀಸ್ ಆಗಿತ್ತು ಅನ್ನೋದನ್ನು ಹೇಳಿದ್ವಿ. ಅದನ್ನೇ ಮತ್ತೆ ಮತ್ತೆ ಹೇಳಲ್ಲ. ಆದರೆ ಈ ಎಪಿಸೋಡ್ನಲ್ಲಿ 2 ಚಿತ್ರಮಂದಿರಗಳಲ್ಲಿ ರಾಬರ್ಟ್ ಅಬ್ಬರಿಸ್ತಿರೋ ಬಗ್ಗೆ ಹೇಳ್ತೀವಿ ಕೇಳಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಶ್ರೀಪದ್ಮ ಚಿತ್ರಮಂದಿರದಲ್ಲಿ ರಾಬರ್ಟ್ ಪ್ರದರ್ಶನ ಕಾಣ್ತಿದೆ. ದಿನ 4 ಆಟಗಳಲ್ಲಿ ಡಿ ಬಾಸ್ ಅಬ್ಬರಿಸಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿರುವ ನೇತ್ರಾವತಿ ಚಿತ್ರಮಂದಿರದಲ್ಲೂ ರಾಬರ್ಟ್ ರಿಲೀಸ್ ಆಗಿದೆ. ದಿನ 3 ಪ್ರದರ್ಶನಗಳು ನಡೀತಾ ಇದ್ದು ಬೆಳಗ್ಗೆ 11:30ಕ್ಕೆ ಆರಂಭವಾದ ಪ್ರದರ್ಶನ 2:30ರ ಮ್ಯಾಟನಿ, 6:30ರ ಫಸ್ಟ್ ಶೋ ದಿನಂಪ್ರತಿ ನಡೆಯುತ್ತಿದೆ. ಇಲ್ಲೂ ಕೂಡ ಡಿ ಬಾಸ್ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಇನ್ನು ಈ ವಾರ ರಾಬರ್ಟ್ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಿದೆಯೋ ಎಲ್ಲದಕ್ಕೂ ತೆರೆ ಎಳಿತೀವಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.